ಅದೇ ಅವರ ತೆಗೆದು ನಮ್ಮಲ್ಲಿ ನಮ್ಮಿಂದ ಹೋಗಿ ಒಂದು ಬೊಕ್ಕ ಲೇಟ್ ಆದ ಈಗ ಬರ್ತದೆ ಸುತ್ತಿಗೆ ನಂಬರ್ ಕೊಡೋಣ ನಾವು ಏನು ಇದು ಮಾಡೋದಿಲ್ಲ ಯುನಿಸೆಕ್ಸ್ಗೆ ಲೇಡೀಸ್ ಒಂದು ಟವಲ್ ಕೊಡಾ ಮೇಡಮ್ ಒಂದು ನಿಮಿಷ ನಿಲ್ಲಿ ನೀವು ಮಾತಾಡಬೇಡಿ ಇಲ್ಲಿಗಲ್ ಏನು ಮಾಡೋದಿಲ್ಲ ಲಾಕ್ ತೆಗೀರಿ ಎಂತ ಇದು ನೀವು ಹೋಗಿ ನೀವು వైరస్ विजय बोले निकुल विजय बोले निकुल कंडर दिया आंजोल निकुल मसाज मत पाले आंजोल मसाज मत पाले इज्जी दालजी दाल ಮಾತಿರ್ನ ನಾನು ಕ್ರಾಸ್ ಜೆಂಡರ್ ಸಹಜವಾಗಿ ನೀವೇನು ಮಾತಾಡೋದು ಬೇಡ ನೀವು ಹೋಗಿ ಹೊರಗೆ ನೋಡಿ ಆಯುರ್ವೇದಿಕ್ ತರ ನೀವು ಹೇಳಿದ್ದು ಸರಿಯಾ ಅಂತ ನೀವು ಹೇಳ್ತಾ ಇರೋದು ಸರಿಯಾ ಅವಸ್ಥೆ ಅಲ್ಲ ನೀವು ಹೇಳ್ತಾ ಇರೋದು ಸರಿ ಇರಲ್ಲ ಅಲ್ಲ ಈಗ ನಾವು ಬರುವಾಗ ಇಲ್ಲವಲ್ಲ ಯಾವತ್ತಿಲ್ಲ ನೀವು ಕ್ಲೋಸ್ ಮಾಡಿ ಬಂದ್ ಮಾಡಿ ಬನ್ನಿ ಬನ್ನಿ ಆಮೇಲೆ ಇತ್ತೇನೆ ಸರಿ ಇರ್ಬಲೆ ಇಂಕೊಂತೆ ಹೆಲ್ಪ್ ಹಾಕೊಂಡು ಒಂದು ವಿಷಯ ಬರ್ತದೆ ಸರ್ ಅಂತೆ ಮುಂದೆ ಹೋಗೋದು ನಿಮಗೆಲ್ಲ ಲೈಸೆನ್ಸ್ ಕೊಡಿ ಇಂಗ್ಲ ಲೈಸೆನ್ಸ್ ಗೆ ಒಂದೆಲ್ಲ ಇನ್ನು ನೀವು ನಾಗವೇಣಿ ಒಳ್ಳೆರ್ರಿ ಇಲ್ಲೇ ಮೇಡಮ್ ಲೈಸೆನ್ಸ್ ಕೊಡ್ಲಿ ವಿಚಾರ ಬೈಲ್ಗುಡ್ ಚೆಂಗ್ಲೆ ಒಂದು ಕಾರ್ಪೊರೇಷನ್ ಟ್ರೇಡ್ ಲೈಸೆನ್ಸ್ ಕೊಡ್ಲಿ ಟ್ರೇಡ್ ಲೈಸೆನ್ಸ್ ರಾಷ್ಟ್ರೀಯ ಇತ್ತು ನೀವು ಸರ್ ರಿನಿವಲ್ ಕೊಡ್ತಾ 10,000 ರೂಪಾಯಿ ಕೊಡ್ತು ಇದೆ ರಿನಿವಲ್ ಆಯ್ತು ಅಂತ ಇರೋಬಲ್ಲ ಅನ್ಕೊಳ್ಳಿ ಅದು ಎಷ್ಟು ರಿನಿವಲ್ ಆಯ್ತು ವಿನಯ ಬರ ಪೂರ ವಿನಯ ಬರ ಎಷ್ಟು ವಿನಯ ಬರ ಆಗುದಿ ಏನೋ ಬಂದ ಒಂದು ಸರ್ ಕಾರ್ಪೊರೇಷನ್ ಲೈಸೆನ್ಸ್ ಇರುವಂತ ಲೇಖನ ವ್ಯಾಪ್ತಿಗೆ ಬಂದಾಗ ಪೂರ ಗೊತ್ತುನ್ನತ ಲೋಕದಾಗಲೇ ಅಂದ್ ಬರ್ಪಿನ ಐಕ್ಯ ನಿಕುಲ್ ಬಂದು ಮಲ್ಪಲೆ ಪೂರ ಬಂದು ಮಲ್ಪಲೆ ಒಂಜೆ ಮಲ್ಪನತ್ತೆ ಅಂಚತ್ತೆ ಎಂಕುಲ ಬಲಿ ಹತ್ತು ಬರ್ಪನ ಪಾಪದಾಗಲಿ ಪೂರ ಸ್ಕಿಲ್ ವಿಡಿಯೋ ಗೇಮ್ ಮಸಾಜ್ ಪೂರ ಬಂದು ಮಲ್ಪಲೆ ಮುಗಿನತ್ತ ಕಪ್ಪಲ ಬಂದು ಮಲ್ಪಲೆ ಬಂದಾಗ ಪಾಪದಾಗಲು ಕೈಕಾಲ ಕೊಡ್ತು ಬಲಿಪುನು ನಿಕ್ಲಂಜಿನ ಇನ್ಫಾರ್ಮ್ ಮಲ್ಪಡತ್ತ ಪೂರ ಪೂರ ಪಬ್ಲಿಕ್ ಬಂದು ಮಲ್ಪಲೆ ಉದ್ದಿಮೆ ನಡಪೋಡಂಡ ಮಹಾನಗರ ಪಾಲಿಕೆದ ಲೈಸೆನ್ಸ್ ಕಾನೂನು ಉಂಟು ಕಾನೂನು ಕಾರ್ಪೊರೇಷನ್ ಲೈಸೆನ್ಸ್ ಕಾರ್ಪೊರೇಷನ್ ಲೈಸೆನ್ಸ್ ಕಾರ್ಪೊರೇಷನ್ ಅವರು ಹೇಳುವ ಮಾತು ನಾವು ಡಿಪಾರ್ಟ್ಮೆಂಟ್ ಅನ್ನೇ ನೋಡ್ತಾ ಇದ್ದೇವೆ. ನೀವು ಯಾವ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ ಕಮಿಷನರೇ? ನೀವು ಹೆಲ್ಮೆಟ್ ಇಲ್ಲದವರನ್ನು, ಇದನ್ನು ಏನು ಜಂಪ್ ಮಾಡುವವರನ್ನು, ಸಿಗ್ನಲ್ ಜಂಪ್ ಮಾಡುವವರನ್ನು, ಹೊಯ್ಗೆ ಹಿಡಿಯುವವರನ್ನು ನೀವು ಹಿಡೀರಿ. ಇಂಥದಕ್ಕೆಲ್ಲ ನೀವು ಕಡಿವಾಣ ಹಾಕಬೇಡಿ.
ಮೇಡಮ್ ಕೋರ್ಟ್ ಆರ್ಡರ್ ಮಾಡ್ಕೊಂಡಲ್ಲ ನಮಗೆ ಕಮಿಷನರ್ ನೋಟಿಸ್ ಮಾಡಿ ಹೈಕೋರ್ಟ್ ಅಲ್ಲಿ ಏನ್ ಕೇಸ್ ಇದೆ ಅಂತ ಇವರು ಏನಂತ ಹೇಳಿದ್ರೆ ಲೈಸೆನ್ಸ್ ರಿನ್ಯೂವಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ ಇವರು, ನಮ್ಮದು ರಿನ್ಯೂವಲ್ ಆಗಿಲ್ಲ, ಇವರು ಕಾರ್ಪೊರೇಷನ್ ರಿನ್ಯೂವಲ್ ಮಾಡ್ಕೊಳ್ಳಿ ಮಾಡ್ಲಿ. ನಮ್ಮಲ್ಲಿ ಹಾಕಿದ್ದಾರೆ ಹೈಕೋರ್ಟ್ ಅಲ್ಲಿ ಅಲ್ಲಿ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ನಾವು ತಿಂಗಳಿಗೆ 2.5 ಲಕ್ಷ ಕೊಡ್ತೇವೆ ಅಂತ. ಅದು ಅವರು ಮಾಡ್ತಿರೋ ಆರೋಪ, ಅದನ್ನ ಯಾವುದೇ ತರಹದ ಅಂತ ಆರೋಪ ನೀವು ಅವ್ರಿಗೆ ಕೇಳ್ಬೇಕು, ನನಗೆ ಗೊತ್ತಿಲ್ಲ. ಅಲ್ಲ, ಈಗ ನೀವ್ ಹೇಳಿಕೆ ಈಗ ನೀವು ಹೇಳ್ತಾ ಇದ್ದೀರಿ ಮೇಡಮ್, ಅವ್ರೆಲ್ಲ ಅವ್ರಿಗೆ ಹೇಳ್ತೀವಿ. ಗೊತ್ತುಂಟ ಬಲೆ ಅಸಲ ಅಧಿಕಾರಿಗೆ ಗೊತ್ತು ಗೊತ್ತಿಲ್ಲ ಬಲೆ ಅಗಲ ಇಂತ ಅಧಿಕಾರಿ ಬಲೆ 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 ಅವ್ರು ಸೇರಿ ಪೊಲೀಸ್ ಅಧಿಕಾರಿ ಮಾಡ್ಬೋದು ಬಲೆ क्या